ಜೀವನದ ಪ್ರತಿಯೊಂದು ಕ್ಷಣಗಳು ಕಲೆಯಾಗಿವೆ. ಬದುಕು, ಆಲೋಚನೆಗಳು ಎಲ್ಲವೂ ಕಲೆ ಆಧಾರಿತವಾಗಿವೆ. ಕಲೆಯಲ್ಲಿಯೂ ವಿಜ್ಞಾನವಿದೆ. ಇದನ್ನು ತೋರಿಸುವಂತಹ ಕೆಲಸ ಗ್ರೂಪ್ ಎಸ್ಟೇಟ್ನಿಂದ ಆಗಿದೆ ಎಂದು ಯನಪೋಯ ಸಾಹಿತ್ಯ ಕಲಿರುವ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಅಭಿಪ್ರಾಯಪಟ್ಟರು. ಅವರು ದೇರಳಕಟ್ಟೆಯ ಯನಪೋಯ ಸಾಹಿತ್ಯಗೊಳ್ಳಲಿರುವ ವಿಶ್ವವಿದ್ಯಾನಿಲಯದ ಎಂಡ್ಯೂರೆನ್ಸ್ ಝೋನ್ನಲ್ಲಿ ಗ್ರೂಪ್ ಎಸ್ಟೇಟ್ ಮೆಡಿಕಲ್ ಆರ್ಟ್ ಗ್ಯಾಲರಿ ಡಾಕ್ಟರ್ ಅಖ್ತರ್ ಹುಸೇನ್ ಅವರ ಕೈಚಳಕದಲ್ಲಿ ಬಿಡಿಸಿದ ವೈದ್ಯಕೀಯ ವಿಜ್ಞಾನದ ಕಲಾಕೃತಿಗಳ ಗ್ಯಾಲರಿಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. This probably comes into the picture according to me. And the second is the F's, 3 F's, family, friends and faith. And the third is the 3S, service, smile and soul. So if you look at these last 9 things which I said, is what is going to constitute most of our time outside our professional activities. But most of us do not even concentrate any one of the 9. Because we think that profession is the only thing we concentrate. At least people like me were and are probably doing it even today to a great extent, I should admit. Because we think that ಗ್ರೂಪ್ ಎಸ್ಟೇಟ್ ಇದರ ಮುಖ್ಯಸ್ಥ ಡಾಕ್ಟರ್ ಅಖ್ತರ್ ಹುಸೇನ್ ಅವರು ಮಾತನಾಡಿ, ಪ್ರಸ್ತುತ ಕಾಲದಲ್ಲಿ ಪುಸ್ತಕಗಳಿಗಿಂತ ಚಿತ್ರಗಳು ಆಕರ್ಷಕವಾಗಿರುತ್ತವೆ. ವೈದ್ಯಕೀಯ ಕಲೆಗಳನ್ನು ರಚಿಸಿರುವ ಮೂಲಕ ಯುವ ವೈದ್ಯರಿಗೆ ಸುಲಭವಾಗಿ ಪಾಠಕ್ಕಿಂತ ಚಿತ್ರಗಳು ಅರ್ಥವಾಗುವುದು. ವಿಶ್ವವಿದ್ಯಾನಿಲಯಗಳಲ್ಲಿ ಇಂತಹ ಆರ್ಟ್ ಗ್ಯಾಲರಿಗಳು ಅನನ್ಯ. ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿಗೆ ಕಲೆಯು ಒಂದು ಸಾಧನ. ಇದನ್ನು ಬೆಳೆಸುವ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಕಲೆಯನ್ನ ಹೊರತರುವ ಕೆಲಸ ಗ್ರೂಪ್ ಎಸ್ಟೇಟ್ನಿಂದ ಆಗಲಿದೆ ಎಂದರು. So this is about the human life as such. This gallery is only about that. We have plans now to develop more art culture here, not only for our students but also for the public who are interested. We have formed a club now, called Club Art. You saw that estate group estate, where every month we'll be having some program related to art, not only medical art. Related to art. Now the 20th we are planning to have tiger dance, painting, face painting, things like that. So every month there will be something between photography. We could be on sculpture, it could be on making murals, it could be on all painting, it could be on ಬೇರೆ ಬೇರೆ ನಮ್ಮ ಎಸ್ಪೆಷಲಿ ನಮ್ಮ ಲೋಕಲ್ ನಮ್ಮ ಇಲ್ಲಿಯ ಕಲ್ಚರನ್ನು ಮೇಲೆ ತೋರಿಸಲಿಕ್ಕೋಸ್ಕರ ಅನದರ್ ರೀಸನ್ ವೈ ಯು ಡೂ ದಿಸ್. ಲೈಕ್ ಫಾರ್ ಎಕ್ಸಾಂಪಲ್ 20 ಟೈಗರ್ ಡ್ಯಾನ್ಸ್, ಹುಲಿವೇಷನ್, ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾರೆ. ಈಗ ನಮ್ಮ 20ಗೆ ನಾವು ಹ್ಯಾವ್ ಪ್ರೋಗ್ರಾಮ್, ಆಲ್ ಸ್ಟೂಡೆಂಟ್ಸ್ ಜಾಯಿನ್ ಟುಗೆದರ್, ದೇ ಪೇಂಟ್ ಈಚ್ ಅದರ್ಸ್ ಫೇಸಸ್. ಅದ್ರ ಕೂಡ ಒಮ್ಮೆ ಒಂದು ಜಾಸ್ತಿ ಪ್ರೋತ್ಸಾಹ ಕೊಟ್ಟಿವೆ ಸರ್. ಸೊ ದಿಸ್ ಇಸ್ ದ ಐಡಿಯಾ ಆಫ್ ಡೂಯಿಂಗ್ ಇಟ್. ತುಂಬ ಜನ ಸ್ಟೂಡೆಂಟ್ಸ್ಗೆ ಒಳ್ಳೆ ಟ್ಯಾಲೆಂಟ್ಸ್ ಇದೆ, ಬಟ್ ಹೆದರಿಕೆ ಇರುತ್ತೆ ಮೇಲೆ ಬರಲಿಕ್ಕೆ. ಅವರಿಗೆ ದೇ ಸ್ಕೇರ್ಡ್, ದೇ ಥಿಂಕ್ ದಟ್ ದೇ ಕ್ಯಾನಾಟ್ ಡೂ ಇಟ್. ಸೊ ವಿ ಹ್ಯಾವ್ ಟು ಬ್ರಿಂಗ್ ದಟ್, ಟೇಕ್ ದ ಫಿಯರ್ ಔಟ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಸಿ ದಟ್ ದೇ ಸ್ಟಾರ್ಟ್ ವರ್ಕಿಂಗ್. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ನಸರಿನ್ ಯನಪೋಯ, ಅಬ್ದುಲ್ಲಾ ಕುಂಜಿ, ಕುಲಸಚಿವ ಡಾಕ್ಟರ್ ಗಂಗಾಧರ ಸೋಮಯಾಜಿ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.